ಲೋಕದಲ್ಲಿ ಕಬ್ಬು, ಮೆಕ್ಕೆಜೋಳ, ಗೋಧಿಯ ಬಳಿಕದ 4ನೆಯ ಸ್ಥಾನದಲ್ಲಿ ಅಕ್ಕಿ ಬೆಳೆ ಇದ್ದರೂ ಅತಿ ಹೆಚ್ಚು ಮಂದಿಯ ಮುಖ್ಯ ಆಹಾರವಾಗಿದೆ ಅಕ್ಕಿ. ಚೀನಾದಲ್ಲಿ 10 ರಿಂದ 13 ಸಾವಿರ ವರ್ಷಗಳ ಹಿಂದೆ ಅಕ್ಕಿ ಬೇಸಾಯ ಆರಂಭವಾಗಿ ಏಷ್ಯಾದ ಇತರೆಡೆಗೆ ಹರಡಿದೆ. ಆಫ್ರಿಕಾದಲ್ಲಿ 3000 ವರ್ಷಗಳ ಹಿಂದೆ ಅಕ್ಕಿ ಬೇಸಾಯ ಮಾಡಲಾಗುತ್ತಿದೆ. ಇವೆರಡು ಬೇರೆ ಜಾತಿಯ ಹುಲ್ಲಿನವು. ಮೂಲದಲ್ಲಿ ಕಾಡು ಭತ್ತದಿಂದಲೇ ನಾಡಭತ್ತದ ಕೃಷಿ ಆರಂಭವಾಗಿದೆ. ಕಪ್ಪು, ಕೆಂಪು, ಕಂದು, ಹಳದಿ, ಬಿಳಿ ಮೊದಲಾದ ಬಣ್ಣದ ಅಕ್ಕಿಯ ತಳಿಗಳು ಇವೆ. ಚೀನಾದಲ್ಲಿ 21.3 ಕೋಟಿ ಟನ್, ಭಾರತದಲ್ಲಿ 19.5 ಕೋಟಿ ಟನ್, ಬಾಂಗ್ಲಾದೇಶದಲ್ಲಿ 5.7 ಕೋಟಿ ಟನ್, ಇಂಡೋನೇಷ್ಯಾದಲ್ಲಿ 5.4 ಕೋಟಿ ಟನ್, ವಿಯೆಟ್ನಾಂನಲ್ಲಿ 4.4 ಕೋಟಿ ಟನ್, ಥಾಯ್ಲೆಂಡ್ನಲ್ಲಿ 3 ಕೋಟಿ ಟನ್ ಅಕ್ಕಿ ಉತ್ಪಾದನೆಯಾಗುತ್ತದೆ. ಬಹುತೇಕ ಜನರ ಬಳಕೆಯ ಬಳಿಕ ಅಕ್ಕಿಯ ವ್ಯಾಪಾರವು ಬೇರೆ ಬೆಳೆಗಳೊಡನೆ ಹೋಲಿಸಿದರೆ ತುಂಬಾ ಕಡಿಮೆ. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.